ಎರಡನೇ ಅವಧಿಯ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 1 ವರ್ಷ ತುಂಬಿದ್ದು ದೇಶದಲ್ಲಿ ಅನೇಕ ದಶಕಗಳ ಸಮಸ್ಯೆಗೆ ಪರಿಹಾರ ಸೂಚಿಸಿದ ಹೆಗ್ಗಳಿಕೆ ಈ ಸರ್ಕಾರಕ್ಕಿದೆ ಅಂತ ಸರ್ಕಾರದ ಮುಖ್ಯ ಸಚೇತಕ ಹಾಗೂ ಶಾಸಕ ವಿ ಸುನಿಲ್ ಕುಮಾರ್ ಹೇಳಿದ್ದಾರೆ. ಕಾರ್ಕಳದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಬಂದ ಬಳಿಕ ಸುಮಾರು 73 ವರ್ಷಗಳ ಕಾಲ ದೇಶ ಎದುರಿಸಿದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಾಗಿದೆ. ಆರ್ಟಿಕಲ್ 370ಯ ರದ್ದತಿ, ಪೌರತ್ವ ತಿದ್ದುಪಡಿ ವಿಧೇಯಕ 2019, ರಾಮ ಮಂದಿರ ನಿರ್ಮಾಣಕ್ಕೆ ಓಂಕಾರ, ತ್ರಿವಳಿ ತಲಾಖಗೆ ಮುಕ್ತಿ, ಕರ್ತಾರ್ಪುರ್ ಕಾರಿಡಾರ್ ಯೋಜನೆ, ಬ್ರೂರಿಯಾಂಗ್ ಒಪ್ಪಂದ ಮುಂತಾದ ಸ್ಮರಣೀಯ ಕಾರ್ಯವನ್ನು ನಡೆಸಿದ್ದು ಜನಮಾನಸದಲ್ಲಿ ಜನರ ನಿರೀಕ್ಷೆಗೆ ತಕ್ಕಂತೆ ಸ್ಪಂದಿಸಿದೆ ಅಂತ ಹೇಳಿದರು. 370ನೇ ವಿಧಿಯ ರದ್ದತಿ ಇರಬಹುದು, ರಾಮ ಮಂದಿರ ನಿರ್ಮಾಣಕ್ಕೆ ಸೌಹಾರ್ದಿತವಾಗಿ ಚಾಲನೆಯನ್ನು ಕೊಟ್ಟಂತ ಐತಿಹಾಸಿಕ ನಿರ್ಣಯ ಇರ್ಬೋದು, ತ್ರಿಬಲ್ ತಲಾಖಿನ ಏನು ಪದ್ಧತಿ ಇತ್ತು ಅದನ್ನು ಕಾನೂನಿನ ಮುಖಾಂತರ ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟಂಥ ಸಂಗತಿ ಇರ್ಬೋದು, ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡಿದಾಗ ಅಂಥವರ ಮೇಲೆ ಮರಣದಂಡನೆಯನ್ನು ವಿಧಿಸುವಂಥ ಒಂದು ಹೊಸ ಕಾನೂನಿನ ರಚನೆ ಇರ್ಬೋದು. ಈ ರೀತಿಯಾದಂಥ ಕಳೆದ 73-74 ವರ್ಷಗಳಿಂದ ಏನು ಈ ದೇಶದಲ್ಲಿ ಸಮಸ್ಯೆಗಳು ನಿರ್ಮಾಣ ಆಗಿತ್ತು, ಆ ರೀತಿಯಾದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ದೊಡ್ಡ ಕ್ರಮಗಳನ್ನು 1 ವರ್ಷದ ಅವಧಿಯಲ್ಲಿ ನಮ್ಮ ಸರ್ಕಾರ ಕೊಟ್ಟಿದೆ. ಅದೇ ರೀತಿ ಕಾರ್ಕಳ ಘಟಕವು ಕೇಂದ್ರ ಸರ್ಕಾರದ ಸಾಧನೆಯನ್ನ ತಿಳಿಸುವ ಉದ್ದೇಶದಿಂದ ಪ್ರಧಾನಿಯವರು ದೇಶದ ಜನರಿಗೆ ಬರೆದಂತಹ ಪತ್ರ, ಜನರೇ ಪ್ರೇರಕ, ನಾನು ಪ್ರಧಾನ ಸೇವಕ ಎನ್ನುವಂತಹ ಮಾಹಿತಿಯುಳ್ಳ ಕರಪತ್ರವನ್ನ ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಜೂನ್ 10ರಂದು ನಡೆಸಲಿದ್ದೇವೆ ಅಂತ ಹೇಳಿದರು. ಮತ್ತು ನರೇಂದ್ರ ಮೋದಿ ಅವರು 1 ವರ್ಷವನ್ನ ಪೂರೈಸಿದ ಸಂದರ್ಭದಲ್ಲಿ ದೇಶದ ಜನರಿಗೆ ಒಂದು ಪತ್ರವನ್ನು ಬರೆದಿದ್ರು. ನಾನು ಇಷ್ಟೆಲ್ಲ ಸೇವೆಯನ್ನ ಮಾಡಲಿಕ್ಕೆ ಜನರೇ ಪ್ರೇರಣೆಯನ್ನು ಕೊಟ್ಟಿದ್ದಾರೆ, ಜನರೇ ಪ್ರೇರಕ ಅನ್ನುವಂಥ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆದಿದ್ರು. ಆ ಪತ್ರದ ಕನ್ನಡದ ಅನುವಾದವನ್ನು ಮತ್ತು 1 ವರ್ಷದ ಸಾಧನೆಯ ಕರಪತ್ರಗಳನ್ನು ತಾಲೂಕಿನ ಎಲ್ಲ ಮನೆಗಳಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡಿ ಆ ಅಭಿಯಾನಕ್ಕೆ ನಾವು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಜೂನ್ 10ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆಯ ಒಳಗೆ ಏಕಕಾಲದಲ್ಲಿ ಕಾರ್ಕಳದ ಎಲ್ಲ ಮನೆಗಳಿಗೆ ನಮ್ಮ 1 ವರ್ಷದ ಸಾಧನೆಯ ಕರಪತ್ರವನ್ನು ತಲುಪಿಸುವಂಥ ಅಭಿಯಾನವನ್ನು ನಾವು ಮಾಡೋರಿದ್ದೇವೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದ 210 ಬೂತ್ಗಳಲ್ಲಿ ತಲಾ 2 ಕಾರ್ಯಕರ್ತರಂತೆ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮನೆ ಮನೆ ಭೇಟಿ ನಡೆಯಲಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಪ್ರಧಾನಿ ಘೋಷಣೆಯಂತೆ ಆತ್ಮನಿರ್ಭರ ಭಾರತಕ್ಕೆ ಚಾಲನೆ ಎಂಬಂತೆ ಸ್ವಾಭಿಮಾನದಿಂದ ಸ್ವಾವಲಂಬಿ ಚಿಂತನೆಯನ್ನು ಮೈಗೂಡಿಸಿಕೊಂಡು ಕಾರ್ಯನಿರ್ವಹಿಸುವಂತಹ ಸಂಕಲ್ಪವನ್ನು ಕೂಡ ಇದರ ಜೊತೆಗೆ ಮಾಡಲಾಗುತ್ತೆ ಅಂತ ಹೇಳಿದರು. ಒಂದು ಬೂತ್ನಲ್ಲಿ 2 ಜನರ ತರ ನಮ್ಮ ಕಾರ್ಯಕರ್ತರ 16 ತಂಡಗಳು, ಒಂದೊಂದು ತಂಡದಲ್ಲಿ ಕೇವಲ 2 ಜನ, ಈ ರೀತಿ 100 ತಂಡಗಳು 210 ಬೂತ್ಗಳಲ್ಲಿ 10ನೇ ತಾರೀಕು ಮನೆ ಮನೆಗೆ ಹೋಗುವಂಥ ಕಾರ್ಯವನ್ನು ನಾವು ಮಾಡೋರಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಮಣಿರಾಜ ಶೆಟ್ಟಿ, ಅನಂತ ಕೃಷ್ಣ ಶೆಣೈ, ಮಹಾವೀರ ಹೆಗಡೆ, ನವೀನ್ ನಾಯಕ್, ಜಯರಾಮ್ ಸಾಲಿಯಾನ್, ಸುಮಿತ್ ಶೆಟ್ಟಿ, ಉದಯ ಎಸ್ ಕೋಟ್ಯಾನ್, ದಿವ್ಯಾಶ್ರೀ ಅಮೀನ್, ಜ್ಯೋತಿ ಹರೀಶ್, ರೇಷ್ಮಾ ಶೆಟ್ಟಿ, ಅರುಣ್ ಹೆಗಡೆ ಮತ್ತಿತರರು ಉಪಸ್ಥಿತರಿದ್ದರು.